ಬೆಂಗಳೂರಿನಲ್ಲಿ ಒಂದು ಸನ್ನಿವೇಶ ಆಯಿತು. ಅಲ್ಲಿ ಒಬ್ಬರು ಜ್ಯೋತಿಷಿಗಳಿಗೆ ಆವಾಗ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಒಟ್ಟಿಗೆ ಇದ್ದ ಕಾಲದಲ್ಲಿ ಒಂದು ಪ್ರವರ್ತನೆ ಆಯಿತು. ಒಂದು ನಾಗಮಂಡಲ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳುವ ಒಂದು ಪ್ರೇರಣೆ ಆಯಿತು. ಯಾವ ಉದ್ದೇಶಕ್ಕಾಗಿ ಅದು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅವರು ಕೇರಳದ ಅಗಸ್ತ್ಯಾಶ್ರಮ ಅಂತೇಳಿ ತ್ರಿವೇಂದ್ರಂನವರ ಮುಖಾಂತರ ಅದನ್ನು ಆರ್ಗನೈಸ್ ಮಾಡಿಸಿದ್ರು. ಅದಕ್ಕೆ ಸ್ಪಾನ್ಸರ್ಸ್ ಎಲ್ಲ ಮಾಡ್ಕೊಂಡು ಡೆವಲಪ್ ಆಯಿತು. ಹಾಗಿರುವಾಗ ರಾಶಿಯಲ್ಲಿ ಇಟ್ಟಾಗ ನಾನೇ ಅಥವಾ ನಾವು ಅದನ್ನು ಮಾಧ್ಯಮವಾಗಿ ಅಲ್ಲಿ ಬರಬೇಕು ಅಂತ ಹೇಳುವ ಒಂದು ನಿರ್ಧಾರ ಅವರಿಂದ ಬಂತು. ಇದಾದಾಗ ಆಯಿತು. ನಾನು ಅದನ್ನು ನಮಗೆ ಆಮಂತ್ರಣ ಬಂದ ಮೇಲೆ ಅದು ನಮ್ಮ ಕರ್ತವ್ಯ. ನಮ್ಮ ಗುರುಗಳು ಹೇಳಿದ್ದಾರೆ, ಯಾರು ನಿನಗೆ ಆಮಂತ್ರಣ ಕೊಡ್ತಾರೆ ಅಲ್ಲಿಂದ ಪ್ರೇರಣೆ ಬಂದಿದೆ, ನಿನ್ನಿಂದ ಆ ಕಾರ್ಯ ಆಗಬೇಕಂತೇಳಿ, ಹಾಗಾಗಿ ನೀನು ಅದನ್ನು ನಿರ್ವಹಿಸುವುದು ನಿನ್ನ ಜವಾಬ್ದಾರಿ. ನಾನು ಹೋಯ್ತು. ಇದು 3 ದಿನಗಳ ಕಾರ್ಯಕ್ರಮ. ಪ್ರಥಮವಾಗಿ ಶುದ್ಧೀಕರಣಗಳೆಲ್ಲ ಇತ್ತು, ವಾಸ್ತು ರಾಕ್ಷೋಣಗಳು. 2ನೇ ದಿವಸ ನಾವು ಆಶ್ಲೇಷ ಬಲಿ, ಇದಕ್ಕೆಲ್ಲ ಬೇಕಾದಂಥ ಮೊದಲಿನ ಪ್ರಕ್ರಿಯೆಗಳು. 3ನೇ ದಿವಸಕ್ಕೆ ನಾಗಮಂಡಲ. ಹೀಗೆ ನಾವು 3 ದಿನಗಳ ಕಾರ್ಯಕ್ರಮ. 1ನೇ ದಿವಸದ ರಾತ್ರಿ, 2ನೇ ದಿವಸದ ಸ್ವಲ್ಪ ಸಾಯಂಕಾಲ, ನಾಗಮಂಡಲ ಇಡೀ ದಿನದ ಕಾರ್ಯಕ್ರಮ. ಹೀಗೆ ನಾಗಮಂಡಲ ನಾನು ನಿಮಗೆ ಹೇಳಿದೆ, ನಾಗಮಂಡಲ ಅಂತ ಹೇಳುವಂಥದ್ದು ಒಂದು ಸಂಕೀರ್ಣ ಪ್ರಕ್ರಿಯೆ. ಅದು ನಾಗನಿಗೆ ಸಂಬಂಧಪಟ್ಟಂಥ ಎಲ್ಲ ವೈದಿಕ ವಿಧಿಗಳು, ಪಾರಂಪರಿಕ ವಿಧಿಗಳು ಮತ್ತು ಆಚರಣೆಗಳು. ಆಚರಣೆ ಅಂದರೆ ಇದು ಯಾವುದು, ನರ್ತನಗಳು, ಇವೆಲ್ಲ ಇರುವಂಥ ಒಂದು ವಿಧಾನ. ಹಾಗಿರುವಾಗ ಎಲ್ಲವೂ ಆಯಿತು. ಅಲ್ಲಿವರೆಗೆ ಇದು ನವಂಬರ್ ತಿಂಗಳಲ್ಲಿ, ಬೆಂಗಳೂರಿನಲ್ಲಿ ನವಂಬರ್ನಲ್ಲಿ ಮಳೆ ಬರುವಂಥದ್ದು ಸಂದರ್ಭ ಇಲ್ಲ. ಅದು ಆಲ್ ಆಫ್ ಸಡನ್ ಏನಾಯಿತು, ಇದು ನವಂಬರ್ 18, 19 ಇರಬೇಕು, ನನಗೂ ಸರಿ ನೆನಪಿಲ್ಲ, 2013ನೇ 14ನೇ ಇಸ್ವಿಯಲ್ಲಿ, 13ನೇ ಇಸ್ವಿಯಲ್ಲಿ. ಆವಾಗ ಏಕಾಏಕಿ ಆಚೆ ಈಸ್ಟ್ ಕೋಸ್ಟಲ್ಲಿ ಚಂಡಮಾರುತ ಬಂತು. ಅದರ ಇಂಪ್ಯಾಕ್ಟ್ ಬೆಂಗಳೂರು ಸಿಟಿ ಮೇಲೆ ಬಂತು. ಮಳೆ ಹೊಯ್ಲಿಕ್ಕೆ ಶುರುವಾಯಿತು. ಇವರೆಲ್ಲ ಆರ್ಗನೈಸರ್ಸ್, ನಾವು ಸುಮಾರು ಒಂದು 15ರಿಂದ 20 ಸಾವಿರ ಜನರ ಒಂದು ಬರ್ತದೆ ಅಂತೇಳಿ ಅದಕ್ಕೆ ಪೂರ್ವಭಾವಿಯಾಗೆಲ್ಲ ನಮ್ಮ ತಯಾರಿ ಇತ್ತು. ಯಾಕಂದರೆ 15 ಸಾವಿರ ಜನರ ಕೂತ್ಕೊಂಡು ನೋಡುವಂಥ ಒಂದೇ ಸ್ಟ್ರೆಚ್ ನಮಗೆ ಜಾಗ ಬೇಕು ಬೆಂಗಳೂರಲ್ಲಿ. ಅದನ್ನೆಲ್ಲ ನಿರೀಕ್ಷಿಸೋದು, ಯಾಕಂದರೆ ಪ್ಯಾಲೇಸ್ ಗ್ರೌಂಡಿಗೆ ತುಂಬ ಬಾಡಿಗೆ ಆಗ್ತದೆ, ಆಯೋಜಕರಿಗೆ ಅದು ತುಂಬ ಕಾಸ್ಟ್ಲಿ ಆಗ್ತದೆ. ಆಮೇಲೆ ಅದು ಅಲ್ಲಿ ಮಾತ್ರ ಇದ್ರ ಪ್ರಯೋಜನ ಇಲ್ಲ, ನಮಗೆ ಹತ್ತಿರ ದೈವಿ ಸ್ಥಾನ ಬೇಕು. ಯಾಕಂದರೆ ನಾಗನ ಸ್ಥಾನದಿಂದಲೇ ಆವೇಶ ಬರ್ತದೆ, ಆ ಥರದ ಒಂದು ಸನ್ನಿವೇಶ ಬೇಕು. ಹಾಗೆ ಕಡೆಗೆ ಅದು ಶ್ರೀನಗರದಲ್ಲಿ ಒಂದು ಜಾಗ ಇದೆ, ಒಂದು ಕಾಲೇಜ್ ಶಾಲೆದು ಗ್ರೌಂಡ್ ಇದೆ, ಮತ್ತು ಪಾರ್ಕಿಂಗ್ ಬೇಕು. ಅಲ್ಲಿಗ ಇರುವಾಗ ಪಾರ್ಕಿಂಗ್ ಬೇಕು, ನೋಡುವ ಸ್ಪೆಕ್ಟೇಟರ್ಸ್ಗಳಿಗೆ ಪಾರ್ಕಿಂಗ್, ಮತ್ತು ಒಂದು ಪಿಟ್ ಮಾಡಬೇಕು. ಯಾಕಂದರೆ ಒಂದು ವೇದಿಕೆ ಮಾಡಲಿಕ್ಕೆ ಉಂಟು, ಅದು ಕಲ್ಲಿನಿಂದ ಕಟ್ಟಬೇಕಾಗ್ತದೆ, ಕುಣಿಲಿಕ್ಕೆ ಒಂದು 20 ಫೀಟ್ ಬೈ 20 ಫೀಟ್ ಚಚ್ಚೌಕದ್ದು ಒಂದು ವೇದಿಕೆ ಆಗಬೇಕು. ಅದ್ರ ಮೇಲೆ ಈ ಮಂಡಲವನ್ನು ಬರೀತು. ಆವಾಗ ಅದು ಆ ವೇದಿಕೆ ಅಂತ ಹೇಳುವಂಥದ್ದು ಸರ್ಕಾರಿ ಜಾಗ ಇದ್ದರೆ ಅದನ್ನು ತೆಗಿಬೇಕಾಗ್ತದೆ, ಅದಕ್ಕೆ ಪರ್ಮಿಷನ್ಗಳು, ಯಾಕಂದರೆ ನಗರ ಪಾಲಿಕೆದು ಅವ್ರದ್ದಲ್ಲ. ಇವೆಲ್ಲ ತುಂಬ ಪ್ರಕ್ರಿಯೆಗಳಿರುವಾಗ ನಾನು ಮತ್ತು ವೈದ್ಯರು ಮತ್ತು ಪುರೋಹಿತರು ಸುಮಾರು ಒಂದು 3-4 ಕಡೆ ನೋಡಿ ಈ ಒಂದು ಜಾಗವನ್ನು ಅಡ್ಡಿಲ್ಲ ಅಂತೇಳಿ ಸೆಲೆಕ್ಟ್ ಮಾಡಿದ್ರು. ಹತ್ತಿರ ಒಂದು ಮದ್ದೂರಮ್ಮ ಅಂತೇಳಿ ದೇವಸ್ಥಾನ ಇತ್ತು, ಅಲ್ಲಿ ಒಂದು ನಾಗಬನೆ ಇತ್ತು, ಸಣ್ಣ ರೀತಿಯ ಒಂದು 5-6 ಬಿಂಬುಗಳನ್ನು ಆಯಿತು. ಇದು ಆಗುವಾಗ ಮೊದಲನೇ ದಿನ ಚೆಂದ ರೀತಿಯಲ್ಲಿ ಆಯಿತು ಕಾರ್ಯಕ್ರಮಗಳು. ವಾಸ್ತು ಅಂದರೆ ಹೊಸತಾಗಿ ಮಾಡಿದ ವೇದಿಕೆಗೆ ಬೇಕಾದಂಥ ವಾಸ್ತು ಲಕ್ಷಣಗಳು, ಪೂಜೆಗಳೆಲ್ಲ ಆಯಿತು. ಇನ್ನು ಆಶ್ಲೇಷ ಬಲಿ ಆಗುವಾಗ ಮಳೆ, 3 ದಿವಸ ಫುಲ್ಲು ಮಳೆ ಅಂದರೆ ಆಶ್ಲೇಷ ಬಲಿ ಮಂಡಲ ಎಲ್ಲ ನೆನಪು. ಅವರು ಮೇಲಿನಿಂದ ಆ ಒಂದು ಏರಿಯಾಕ್ಕೆ ತಗಡಿನ ಚಪ್ಪರ ಹಾಕಿದ್ರು, ಬೇರೆ ಎಲ್ಲ ಮಾಡಿ ಇಟ್ಟಿದ್ದ ಲಡ್ಡುಗಳು ಎಲ್ಲ ಅದು ಎಷ್ಟು ಮಳೆ ಅಂದರೆ ಎಣಿಸ್ಲಿಕ್ಕೆ ಇಲ್ಲ, ಅಷ್ಟು ಮಳೆ. ಹಾಗಿರುವಾಗ ಅವರಿಗೆ ತುಂಬ ಆಯಿತು. ಕಡೆಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿದರು, ಅಡಿಗಾಸ್ನವ್ರದ್ದೆಲ್ಲ ವ್ಯವಸ್ಥೆ ಇತ್ತು, ಅವ್ರು ಮಾಡಿದರು. ಮತ್ತು ಅವರು ದಿವಸ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಒಂದು ಈ ನಾಗಮಂಡಲದ ಮಧ್ಯಾಹ್ನ ಒಂದು ಪಲ್ಲ ಪೂಜೆಗೆ ದರ್ಶನ ಮಾಡಿಸ್ತಾರೆ. ಅಲ್ಲಿವರೆಗೂ ಮಳೆ ಬರ್ತಾನೆ ಇತ್ತು, ಸಪೂರ ಮಳೆ ಬರ್ತಾ ಇತ್ತು. ಆಗಲಿ ದರ್ಶನಕ್ಕೆ ಬಂದು ಇದಾಯಿತು. ಪಲ್ಲ ಪೂಜೆ ದರ್ಶನ ಆಗುವಾಗ ಆರ್ಗನೈಸರ್ಸ್ ಹತ್ತು ಬಿಟ್ಟು ಏನು ಮಾಡೋದು, ಹೆದರಿಕೆ ಆಗ್ತದೆ, ಮಳೆ ಏನು ಮಾಡ್ತದೆ, ಒಂದೇ ವಾಕ್ಯ ಆಯಿತು, ಸಾನ್ನಿಧ್ಯದ ಕೆಲಸ, ಅಂದರೆ ನಾಗನಿಗೆ ಸಂಬಂಧಪಟ್ಟ ಕೆಲಸ. ನಿಂತರೆ ನಾನಿದ್ದೇನೆ ಅಂತ ತಿಳ್ಕೊಂಡು ನೀವು ಮಾಡಿದ್ದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಅದು ಚೆಂದ ರೀತಿಯಲ್ಲಿ ಆಗ್ತದೆ ಕೆಲಸ. ಏನು ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತದೆ. ನೀವು ಯಾವುದೇ ಹೆದರಿಕೆ ಅಥವಾ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ತಗೊಳ್ಳಿ ಪ್ರಸಾದ ಅಂತೇಳಿ ಪ್ರಸಾದ ಕೊಟ್ಟು ಪಲ್ಲ ಪೂಜೆ ಆಯಿತು, ಊಟ ಎಲ್ಲ ಆಯಿತು. ಬಫೆ ಸಿಸ್ಟಮ್ನಲ್ಲಿ ಒಂದು 15-17 ಸಾವಿರ ಜನ ಊಟ ಮಾಡಿದರು, ಎಲ್ಲ ಆಯಿತು. ಪ್ರಸಾದ ತಗೊಂಡ ನಿಂತ ಮಳೆ ಆ ಏರಿಯಾದಲ್ಲಿ ಇಲ್ಲ.
1 ಕಿಲೋಮೀಟರ್ ರೇಡಿಯಸಲ್ಲಿ ಇಲ್ಲ. ಆಚೆ ಕಡೆ ಇದೆ, ಎಲ್ಲಿ ವಿದ್ಯಾಪೀಠ ಆಚೆ ಕಡೆ ಇದೆ, ಇದು ಹನುಮಂತ ನಗರ ಅದು ವಿದ್ಯಾಪೀಠ ಕಡೆ ಇದೆ. ಈಚೆ ರಾಜರಾಜೇಶ್ವರಿ, ಯಲಹಂಕ, ಕೆಂಗೇರಿ ಸೈಡಲ್ಲಿ ಮಳೆ ಇದೆ. ಆಚೆ ರಾಜಾಜಿನಗರ ಸೈಡ್ ಇದೆ, ಈಚೆ ಕಡೆ ಜಯನಗರ, ಜೆ ಪಿ ನಗರ ಸೈಡ್ ಇದೆ. ಆ ಒಂದು 2 ಕಿಲೋಮೀಟರ್ ರೇಡಿಯಸ್ವರೆಗೆ ಮಳೆ ಇದೆ. ಇದು ಎಲ್ಲರಿಗೂ ಒಂಥರ ರೋಮಾಂಚನ ಆದಂಥ ಸಂಗತಿ. ಎಲ್ಲ ಆಯಿತು, ಮಂಡಲ ಎಲ್ಲ ಸೇವೆ ಮುಗಿದು ಬಂದು ಇದಾಗುವಾಗ ದರ್ಶನ ಮಾಡಿ ಈಚೆ ಬರುವಾಗ ಒಂದು ಮಾಧ್ಯಮದವರು ನನ್ನ ತಲೆ ತಿಂದಿದ್ದಾರೆ. ನೀವು ಏನು ಮಾಡಿದ್ರಿ, ವಾಟ್ ಯು ಡಿಡ್, ಮಳೆ ಹೇಗೆ ನಿಲ್ಲಿಸಿದ್ರಿ? ಇದು ನಾವು ಕರಾವಳಿಯಲ್ಲಿ ಮಾತ್ರ ಅಂತ ಹೇಳಿಸ್ತೀವಿ, ಬೆಂಗಳೂರಲ್ಲಿ ಯಾಕೆ ಆಯಿತು? ನಾನು ಹೇಳಿದೆ, ದೇವರಿಗೆ ಯಾವುದೇ ಒಂದು ಮಿತಿಯನ್ನು ನೀವು ಹೇರಿದ್ದು, ದೇವರು ಹೇರಲಿಲ್ಲ. ತುಳುನಾಡು, ಕರಾವಳಿ, ಪರಶುರಾಮ ಸೃಷ್ಟಿ ನೀವು ಮಾಡಿಕೊಂಡು, ದೇವರು ಸರ್ವವ್ಯಾಪ್ತ, ಆಮ್ನಿ ಪ್ರೊಡೆಂಟ್, ಆಮ್ನಿ ಪ್ರೆಸೆಂಟ್. ಹಾಗಿರುವಾಗ ನೀವು ಅಲ್ಲಿಗೆ ಯಾಕೆ ಸೀಮಿತ ಮಾಡಿಕೊಳ್ತೀರಿ? ಒಂದು. ಎರಡನೇದು, ನಾನು ಹೇಳಿ ಮಳೆ ನಿಂತಿದಂತೆ ನಾನು ತಿಳ್ಕೊಳ್ಳಿಲ್ಲ. ನಾನು ಏನೂ ಅಲ್ಲ, ನಾನು ಬರೇ ಮಾಧ್ಯಮ, ಮೀಡಿಯಮ್. ಅಲ್ಲಿಂದ ಬಂತು, ಇಲ್ಲಿಗೆ ಬಂತು ಅಷ್ಟೇ, ನಿಂತಿದೆ. ಇನ್ನು ಮಾಡಿದ ವರ್ಕೌಟ್ ಆದ ಪವರ್ ಎಲ್ಲಿದೆ? ಮಳೆ ನಿಲ್ಲಿಸಲಿಕ್ಕೆ ಪ್ರಕೃತಿ ಅದು. ನಾನು ದೇವರಂತ ನೀವು ನಂಬಿ ಬಿಡಿ, ಪ್ರಕೃತಿಯಿಂದ ಮಾತ್ರ ಸಾಧ್ಯ ಇದೆ. ಅದು ಅಷ್ಟು ಏರಿಕೆ ಮಾತ್ರ ನಿಲ್ಲಬೇಕು. ಅದು ಹೇಗೆ ಸಾಧ್ಯ ಇದೆ? ಹಬ್ಬ ಒಂದು ಗಾಳಿಸಿದ್ರು ಒಬ್ಬೊಬ್ಬರು. ನನಗೆ ದರ್ಶನ ಆಗಿ ಮನೆಗೆ ಹೋಗುವಾಗ ಸುಮಾರು ರಾತ್ರಿ 3 ಗಂಟೆ, 1 ಗಂಟೆಗೆ ಆಗಿದೆ, 2 ಗಂಟೆ ಗಾಳಿಸಿದ್ರು. ಆ TV9 ಸಮಯ, ಅವರು ಇವರು, ಹಬ್ಬ ಅಂಥದ್ದೇನಿಲ್ಲ. ನಂಬಿದರೆ ಎಲ್ಲಿಯೂ ಫಲ ಕೊಡುವಂಥದ್ದು ದೇವರು. ಅಷ್ಟು ನಿಮ್ಮ ಆ್ಯಟಿಟ್ಯೂಡ್ ಕ್ಲಿಯರ್, ನಿಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ ಅದು ಕ್ಲಿಯರ್. ದೇವ್ರಿಗೆ ಅದನ್ನು ಬೇಡ, ದೇವರಿಗೆ ಬೇಕು ಅದು ಶುದ್ಧ ಭಕ್ತಿ, ಅಚಲವಾದಂಥ ನಿಷ್ಠೆ, ಶ್ರದ್ಧೆ. ಆಡಂಬರ ಇತ್ತು ಬೇಕು, ಆಡಂಬರ ಇದ್ದರೆ ಕೂಡಲೇ ಬರೋದಿಲ್ಲ. ನಿನ್ನ ಮಾಡ್ತೀಯಲ್ಲ ಮಾಡು, ಐ ವಾಂಟ್ ಬಿ ದಟ್. ನನಗೆ ಅದೆಲ್ಲ ಬೇಕಾಗ. ಒಂದು ತುಳಸಿ ದಳ ಹಾಕಿ ರುಕ್ಮಿಣಿದು ಕೃಷ್ಣ ಮೇಲೆ ಹೇಳಿಲ್ಲ ತುಲಾಭಾರದಲ್ಲಿ, ಕೇಳಿದ್ವಿ ಅದೇ. ಇನ್ನು ಇದು ಪವಾಡ, ಅಲ್ಲಿ ನಡೆದಂಥದ್ದು. ಇಂಥದ್ದು ತುಂಬ ಆಗಿದೆ, ಸಣ್ಣ ಪುಟ್ಟದ್ದು ಇಂಥದ್ದು ತುಂಬ ಆಗಿದೆ.